ನಿಮ್ಮ ಶಿವಕುಮಾರ್ ಮಾತಾಡ್ತಾ ಇರೋದು ವೆಸ್ಟೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದೆ, ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಕೆಂಪಗಿತ್ತಂತೆ ಹೊಲ. ಈಗ ನಮ್ಮ ಯೂಸ್ ಮಾಡಿರ್ತಕ್ಕಂಥ ಒಬ್ಬ ರೈತರು ಇಲ್ಲಿದ್ದಾರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಕೂಡ ಇಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ಫಸ್ಟಿಗೆ ನೀವು ಇದು ಪ್ರಾಡಕ್ಟ್ ಬಳಸೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಹೊಲ? ಕಬ್ಬು ಕೆಂಪದ ಕಲರ್ ಐತ್ರಿ ಅದು. ನಿಮ್ಮದು ಯೂಸ್ ಮಾಡಿಂದನ ಚಲೋ ಬೆಳೆ ಚೆನ್ನಾಗಿ ಬಂದೈತಿ. ಚೆನ್ನಾಗಿ ಬಂದೈತಿ. ಎಷ್ಟು ಎಕರೆ ಐತ್ರಿ ಅದು ಟೋಟಲ್? 1.5 ಎಕರೆ ಆಗೈತಿ ನೋಡಿ. 1.5 ಎಕರೆ ಅದೇ ಥರ ಐತ್ರಿ ಸೇಮ್. ಮೊದಲು ಕೆಂಪು ಗಿತ್ರಿ ನಿಮ್ಮ ಎಣ್ಣೆ ಹಾಕಿ ಅಂದ್ರೆ ಕಲರ್ ಬಂದೈತಿ. ಹೌದಾ? ಈಗ ಇದರಲ್ಲೇ ಬಳಸರ್ಲ ಸೊಪ್ಪಾಗಿ ಐತೆ ಇಲ್ಲ ಸರ್? ಚೆನ್ನಾಗೈತ್ರಿ. 4 ಜನಕ್ಕೆ ಒಳ್ಳೇದು ಆಗ್ಬೋದ ಸರ್ ಇದರಲ್ಲೇ? ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಇನ್ನೂ ಹಾಕ್ಬೇಕಂತ ಮಾಡ್ಬೇಕಂತ ಮಾಡ್ಬೇಕು, ಚಲೋ ಬರ್ತೈತೆ. ಹೌದ್ರಾ? ಇಲ್ಲ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಇದರಲ್ಲೇ? ಏನಿಲ್ಲ ಸರ್? ಏನಿಲ್ಲ. ಹೌದಾ ಸರ್? ನಿಮ್ಮ ಹೆಸರು? ಸಂಗಪ್ಪ ವಾಲಿಕಾರ್. ಸಂಗಪ್ಪ ವಾಲಿಕಾರ್. ನಿಮ್ಮ ಊರು? ವೀರೇಶ್ ನಗರ. ಯಾವ ಜಿಲ್ಲೆ? ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲೂಕು. ಎಸ್ ರೈಟ್ ಸರ್. ಇದು ಯೂಸ್ ಮಾಡಿದ್ರಲ್ಲ, ನಿಮಗೆ ಎಷ್ಟರ ಮಟ್ಟಿಗೆ ಅನುಭವ ಐತಿ ಇದ್ರ ಬಗ್ಗೆ? ಅದು ಅಷ್ಟ ವಿಡಿಯೋ ಎಲ್ಲ ಅನುಭವ ಆಗಿದ್ದಲ್ಲೇ ನಾವು ಇಷ್ಟೆಲ್ಲ ತೋರಿಸ್ಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ರಲ್ಲ, ಅದನ್ನ ಹಾಕ್ತೀವಿ ಖಾತ್ರಿ, ಯಾಕಂದ್ರೆ ನಾವು ಹಾಕಿದ್ದು ನಮ್ಗೆ ಕಂಟ್ರೋಲ್ ಆಗ್ಯಾವ. ಹೌದೌದು. ಎಸ್ ಸರ್. ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಹತ್ರ ತಗೋಕಿನ ಮುಂಚೆ ಮಾಡಿದ್ದಲ್ಲ, ಇದು ಮಾಡಿದ್ದಲ್ಲ ಚೆನ್ನಾಗಿ ಬರ್ತದೆ. ಹೌದಾ? ಈಗ ಇದು ನಿಮ್ಮದೇ ಹೊಲ ಈಗೇನಿದೆಯಲ್ಲ, ಇದು ಕೂಡ ನಿಮ್ಮದೇ. ಆಮೇಲೆ ಇಲ್ಲಿದೆಯಲ್ಲ, ಇದು ಕೂಡ ನಿಮ್ಮದೇ. ರೋಡ್ ಪಕ್ಕ ಇದಕ್ಕೆ ಯೂಸ್ ಮಾಡಿಲ್ಲ. ಈ ಗೊಬ್ಬರ ಇದಕ್ಕೆ ಹಾಕಿಲ್ಲ, ಈ ಹೊಲಕ್ಕೆ ಬಳಸಿಲ್ಲ. ಬಟ್ ಈ ಹೊಲಕ್ಕೆ ಬಳಸಿದಾರೆ. ನೀವು ಏನಂತಿದ್ರೆ ಬಟ್ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನೋಡಿ. ರೈತ ಮಿತ್ರರೇ, ನಮ್ಮಲ್ಲಿರ್ತಕ್ಕಂಥ ಗ್ರಾನ್ಯುವಲ್ಸ್ ಆಯಿತು, 82 ಆಯಿತು, ಓಮಿಕ್ ಆಯಿತು, 82 ನ್ಯಾನಿಟಕ್ ಆಯಿತು, ಇದು ಯಾವುದೇ ಕಾರಣಕ್ಕೂ ರಾಸಾಯನಿಕಕ್ಕೆ ಸಂಬಂಧಪಡೋಲ್ಲ, ಸಾಯುವ ಸಂಬಂಧಪಡುತ್ತೆ. ಇದನ್ನು ಉಪಯೋಗ ಮಾಡಿದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಮಾಡುತ್ತೆ, ಬೆಳೆ ಕೂಡ ಚೆನ್ನಾಗಿ ಬರ್ತಕ್ಕಂಥ ಕೆಲಸ ಮಾಡುತ್ತೆ, ಬೆಳೆ ಹಚ್ಚ ಹಸಿರು ಬರ್ತಕ್ಕಂಥ ಕೆಲಸ ಮಾಡುತ್ತೆ, ಬೆಳೆ ಗ್ರೋತಾಗಿ ಬರ್ತಕ್ಕಂಥ ಕೆಲಸ ಮಾಡುತ್ತೆ. ಉದಾಹರಣೆ ಇಲ್ಲಿದ್ದಾರೆ ಯುವರಾಜ್ ಸರ್, ಇವರು ಯೂಸ್ ಮಾಡಿದ್ದಾರೆ ಕಬ್ಬಿಗೆ. ಇಲ್ಲಿ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ, ಸುಮಾರು ಜನಗಳೆಲ್ಲ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡ್ಕೊಳ್ರಿ, ಯಾಕಂದರೆ ನಮ್ಮದು ಸಾವಯವ ಗೊಬ್ಬರ ಆಗಿದ್ದಕ್ಕೋಸ್ಕರ ಸ್ವಲ್ಪ ಪ್ರಮಾಣ ಏನು ಮಾಡುತ್ತೆ, ಸ್ಟಾರ್ಟಿಂಗಲ್ಲಿ ಕಡಿಮೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಕೊತ ಬರೋದರಿಂದ ಜಾಸ್ತಿ ಯೂಸ್ ಮಾಡ್ತಾಯಿರಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣ ಯೂಸ್ ಮಾಡ್ಕೊತ ಬರಬೇಕು. ಈ ಥರ ಒಂದು 3 ವರ್ಷ 4 ವರ್ಷ ಕಂಟಿನ್ಯೂ ಯೂಸ್ ಮಾಡ್ಕೊಂಬರೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡುತ್ತೆ. ಮುಂದೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಮಾಹಿತಿ ಬೇಕಂತಂದರೆ ಶ್ರೀಧರ್ ನಿಮ್ಮ ನಂಬರ್ ಹೇಳಿ. 7760469780 ಈ ನಂಬರಿಗೆ ಕಾಲ್ ಮಾಡಿ. ಸರ್ ಓಕೆ. ಇಲ್ಲಿ ಈ ಥರ ನಿಮಗಿಂದು ಇದ್ರ ಬಗ್ಗೆ ಕ್ಲಾರಿಟಿ ಮಾಹಿತಿ ಬೇಕಂದರೆ ಇಲ್ಲೇ ಹತ್ರದಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಹತ್ರ ನಿಮ್ಮ ಡಿಸ್ಟಿಕ್ ಲೆವೆಲ್ ಕೂಡ ನಮ್ಮ ಆಫೀಸ್ ಇದೆ, ತಾಲೂಕು ಲೆವೆಲ್ ಕೂಡ ನಮ್ಮ ಆಫೀಸ್ ಇದೆ, ಬ್ರಾಂಚ್ ಇದೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಮಾಹಿತಿ ಕೊಟ್ಟು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಥ್ಯಾಂಕ್ ಯು. ವಿಶ್ ಯು ಆಲ್ ಟು ರಾಕ್ ಆನ್.